ನಮಸ್ಕಾರ. ಎಲ್ಲ ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಈ ಶುಭ ಸಂದರ್ಭದ ಹಾರ್ದಿಕ ಶುಭಾಶಯಗಳು. ಸನಾತನ ಸಂಸ್ಥೆಯ ಪ್ರೇರಣಾಸ್ಥಾನ ಪರಂ ಪೂಜ್ಯ ಭಕ್ತರಾಜ್ ಮಹಾರಾಜರು ಹಾಗೂ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಟವಲೆಯವರಿಗೆ ವಂದನೆಯನ್ನು ಮಾಡಿ ಇಂದಿನ ಈ ವಿಶೇಷ ಸತ್ಸಂಗವನ್ನು ಪ್ರಾರಂಭವನ್ನು ಮಾಡೋಣ. ಪ್ರಾರಂಭದಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ನಾವೆಲ್ಲರೂ ನಮ್ಮ ಎರಡೂ ಕೈಗಳನ್ನು ಜೋಡಿಸೋಣ. ಹೇ ಶ್ರೀ ಗಣೇಶ, ಇಂದಿನ ಈ ವಿಶೇಷ ಸತ್ಸಂಗವು ನಿಮ್ಮ ಕೃಪೆಯಿಂದಲೇ ಆಯೋಜನೆಯಾಗಿದೆ. ಹೇ ಭಗವಂತ, ಇಂದು ಹೇಳಲಾಗುವ ಪ್ರತಿಯೊಂದು ಧರ್ಮಶಾಸ್ತ್ರದ ಕೃತಿಯನ್ನು ನಮ್ಮ ಈ ಯುಗಾದಿಯಲ್ಲಿ ಅಳವಡಿಸಿಕೊಂಡು ಶಾಸ್ತ್ರೋಕ್ತ ಯುಗಾದಿಯನ್ನು ಆಚರಿಸುವಂತಾಗಲಿ. ಇದೇ ನಿಮ್ಮ ಚರಣಕಮಲಗಳಲ್ಲಿ ಪ್ರಾರ್ಥನೆ. ಇಂದಿನ ಸತ್ಸಂಗವನ್ನು ಶ್ರೀ ಗಣೇಶನ ಶ್ಲೋಕದೊಂದಿಗೆ ಪ್ರಾರಂಭವನ್ನು ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವೀಕ್ಷಕರೇ, ಸನಾತನ ಧರ್ಮಶಾಸ್ತ್ರಕ್ಕನುಸಾರ ಯುಗಾದಿ ನಮ್ಮೆಲ್ಲರ ಹೊಸ ವರ್ಷ. ಯುಗಾದಿಯಂದು ಭಗವಾನ್ ಶ್ರೀರಾಮನು ಅಯೋಧ್ಯೆಗೆ ಮರಳಿ ಬಂದಂಥ ಪವಿತ್ರವಾದಂಥ ದಿನ ಆಗಿದೆ. ನಾವೆಲ್ಲರೂ ಅನೇಕ ವರ್ಷಗಳಿಂದ ಈ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಆಚರಣೆಯ ಅವಶ್ಯಕತೆ ಏನು? ಪ್ರತಿಯೊಂದು ಕೃತಿಯ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಯಾವ ರೀತಿ ಹೇಳಲಾಗಿದೆ ಇದನ್ನು ನಾವು ಅರಿತುಕೊಂಡು ಆಚರಣೆಯನ್ನು ಮಾಡುವುದರಿಂದ ಆ ಕೃತಿಯ ಹೆಚ್ಚಿನ ಲಾಭವು ನಮಗೆ ಆಗ್ತದೆ. ಆದುದರಿಂದ ಇಂದಿನ ಸತ್ಸಂಗದಲ್ಲಿ ನಾವು ಯುಗಾದಿಯನ್ನು ಶಾಸ್ತ್ರಕ್ಕನುಸಾರ ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು, ಅದರ ಮಹತ್ವ ಮತ್ತು ಹಿನ್ನೆಲೆ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಪಡೆಯುವರಿದ್ದೇವೆ. ಬಂಧುಗಳೇ, ಕೊರೋನಾ ಮಹಾಮಾರಿಯಿಂದಾಗಿ ಈಗ ಎಲ್ಲೆಡೆ ಸರಕಾರವು ಪ್ರಜೆಗಳ ಸುರಕ್ಷತೆಯ ದೃಷ್ಟಿಯಿಂದ ಹಲವಾರು ನೀತಿ ನಿಯಮಗಳನ್ನು ಹಾಕಿಕೊಟ್ಟಿದೆ. ಈ ಹಬ್ಬವನ್ನು ಕೂಡ ನಾವು ಸರಕಾರವು ಹಾಕಿದ ನೀತಿ ನಿಯಮಗಳನ್ನು ಪಾಲಿಸಿಯೇ ಆಚರಣೆಯನ್ನು ಮಾಡೋಣ. ಎಲ್ಲ ವರ್ಷಾರಂಭಗಳಲ್ಲಿ ಅತ್ಯಂತ ಯೋಗ್ಯ ವರ್ಷಾರಂಭದ ದಿನ ಅಂತೇಳಿದರೆ ಚೈತ್ರ ಶುಕ್ಲ ಪ್ರತಿಪದೆ ಜನವರಿ 1ರಂದು ವರ್ಷಾರಂಭವನ್ನು ಯಾಕೆ ಮಾಡಬೇಕು ಎನ್ನುವುದಕ್ಕೆ ಯಾವುದೇ ಕಾರಣ ಇಲ್ಲ. ಯಾರೋ ಒಬ್ಬರು ನಿರ್ಧಾರವನ್ನು ಮಾಡಿದರು ಮತ್ತು ಅದು ಪ್ರಾರಂಭ ಆಯಿತು. ತದ್ವಿರುದ್ಧ ಚೈತ್ರ ಶುಕ್ಲ ಪ್ರತಿಪದೆಯಂದು ವರ್ಷಾರಂಭವನ್ನು ಮಾಡಲು ನೈಸರ್ಗಿಕವಾಗಿ, ಐತಿಹಾಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅನೇಕ ಕಾರಣಗಳಿವೆ. ಅವುಗಳನ್ನು ನಾವಿಂದು ತಿಳಿದುಕೊಳ್ಳೋಣ. ಪ್ರಥಮವಾಗಿ ನೈಸರ್ಗಿಕ ಕಾರಣಗಳು. ಸರಿಸುಮಾರು ಪ್ರತಿಪದೆಯ ಸಮಯದಲ್ಲಿ ಸೂರ್ಯನು ವಸಂತ ಸಂಪಾತದ ಮೇಲೆ ಬರ್ತಾನೆ ಮತ್ತು ವಸಂತ ಋತು ಪ್ರಾರಂಭ ಆಗ್ತದೆ. ಎಲ್ಲ ಋತುಗಳಲ್ಲಿ ಕುಸುಮಾಕರಿ ವಸಂತ ಋತು ತನ್ನ ವಿಭೂತಿಯಾಗಿದೆ ಎಂದು ಭಗವಂತನು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈ ಸಮಯದಲ್ಲಿ ಸಮಶೀತೋಷ್ಣ, ಉತ್ಸಾಹಪೂರ್ವಕ ಮತ್ತು ಆಹ್ಲಾದಕರ ವಾತಾವರಣ ಇರ್ತದೆ. ಶಿಶಿರ ಋತುವಿನಲ್ಲಿ ಗಿಡಮರಗಳ ಎಲೆಗಳು ಉದುರಿ ಹೋಗಿರುತ್ತವೆ ಮತ್ತು ಪ್ರತಿಪದೆಯ ಸಮಯದಲ್ಲಿ ಅವುಗಳಿಗೆ ಹೊಸ ಚಿಗುರು ಬರ್ತಿರ್ತದೆ. ಗಿಡಮರಗಳು ಚೆನ್ನಾಗಿ ಕಾಣುತ್ತವೆ. ಯುಗಾದಿ ಪಾಡ್ಯದಂದು ಪ್ರಾರಂಭವಾಗುವ ಹೊಸ ವರ್ಷದ ಕಾಲಚಕ್ರವು ವಿಶ್ವದ ಉತ್ಪತ್ತಿಯ ಕಾಲಚಕ್ರಕ್ಕೆ ಸಂಬಂಧಪಟ್ಟಿದೆ. ಆದುದರಿಂದ ಸೃಷ್ಟಿಯು ನವಚೇತನದಿಂದ ತುಂಬಿಕೊಂಡಿರ್ತದೆ. ತದ್ವಿರುದ್ಧವಾಗಿ ಡಿಸೆಂಬರ್ 31ರಂದು ರಾತ್ರಿ 12 ಗಂಟೆಗೆ ಪ್ರಾರಂಭವಾಗುವ ಹೊಸ ವರ್ಷದ ಕಾಲಚಕ್ರವು ವಿಶ್ವದ ಲಯ ಕಾಲಕ್ಕೆ ಸಂಬಂಧಪಟ್ಟಿದೆ. ಯುಗಾದಿ ಪಾಡ್ಯದಂದು ಪ್ರಾರಂಭವಾಗುವ ಹೊಸ ವರ್ಷದ ತುಲನೆಯನ್ನು ಸೂರ್ಯೋದಯಕ್ಕೆ ಉದಯವಾಗುವ ತೇಜೋಮಯ ದಿನದೊಂದಿಗೆ ಮಾಡಬಹುದು. ನಿಸರ್ಗದ ನಿಯಮವನ್ನು ಅನುಸರಿಸಿ ಮಾಡಿದಂಥ ವಿಷಯಗಳು ಮನುಷ್ಯರಿಗೆ ಪೂರಕ ಆಗಿರ್ತದೆ ಮತ್ತು ಅದಕ್ಕೆ ವಿರುದ್ಧವಾಗಿ ಮಾಡಿರುವಂಥ ವಿಷಯಗಳು ಮನುಷ್ಯರಿಗೆ ಹಾನಿಕಾರಕ ಆಗಿರ್ತದೆ. ಆದುದರಿಂದ ಪಾಶ್ಚಾತ್ಯ ಸಂಸ್ಕೃತಿಗನುಸಾರ ಜನವರಿ 1ರಂದು ಹೊಸ ವರ್ಷಾರಂಭವನ್ನು ಮಾಡದೆ ಯುಗಾದಿ ಪಾಡ್ಯದಂದೇ
ಹೊಸ ವರ್ಷವನ್ನ ಆಚರಿಸುವುದರಲ್ಲಿ ನಮ್ಮ ನಿಜವಾದ ಹಿತ ಇದೆ. ಇನ್ನು ಐತಿಹಾಸಿಕ ಕಾರಣಗಳು. ಈ ದಿನದಂದು ರಾಮನು ವಾಲಿಯನ್ನ ವಧೆಯನ್ನ ಮಾಡಿದ. ವಿಜಯದ ಪ್ರತೀಕವು ಎತ್ತರದಲ್ಲಿರುತ್ತದೆ. ಹಾಗಾಗಿ ಬ್ರಹ್ಮಧ್ವಜ ಎತ್ತರದಲ್ಲಿರುತ್ತದೆ. ಈ ದಿನದಿಂದಲೇ ಶಾಲಿವಾಹನ ಶಕೆ ಪ್ರಾರಂಭ ಆಯಿತು. ಯಾಕೆಂತೇಳಿದ್ರೆ ಈ ದಿನ ಶಾಲಿವಾಹನನು ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸಿದ್ದಾನೆ. ಇನ್ನು ಆಧ್ಯಾತ್ಮಿಕ ಕಾರಣಗಳು. ಬ್ರಹ್ಮದೇವರು ಇದೇ ದಿನದಂದು ಸೃಷ್ಟಿಯನ್ನ ನಿರ್ಮಾಣ ಮಾಡಿದ್ದಾನೆ. ಅಂದರೆ ಈ ದಿನ ಸತ್ಯಯುಗವು ಪ್ರಾರಂಭ ಆಯಿತು. ಆದುದರಿಂದಲೇ ಈ ದಿನದಂದು ವರ್ಷಾರಂಭವನ್ನ ಮಾಡ್ತಾರೆ. ಯುಗಾದಿಯಂದು ತೇಜ ಮತ್ತು ಪ್ರಜಾಪತಿ ಲಹರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತ ಆಗಿರುತ್ತವೆ. ಸೂರ್ಯೋದಯದ ಸಮಯದಲ್ಲಿ ಈ ಲಹರಿಗಳಿಂದ ಪ್ರಕ್ಷೇಪಿತವಾಗುವ ಚೈತನ್ಯವು ಹೆಚ್ಚಿನ ಸಮಯದವರೆಗೆ ಉಳಿದುಕೊಂಡಿರ್ತದೆ. ಅದು ಜೀವಕೋಶಗಳಲ್ಲಿ ಸಂಗ್ರಹ ಆಗ್ತದೆ ಹಾಗೂ ಅವಶ್ಯಕತೆಗನುಸಾರ ಆ ಜೀವದಿಂದ ಉಪಯೋಗಿಸಲ್ಪಡ್ತದೆ. ಬಂಧುಗಳೇ, ಈ ಯುಗಾದಿಯ ದಿನ ಯಾವ ಯಾವ ಧಾರ್ಮಿಕ ಕೃತಿಗಳನ್ನು ಮಾಡಬೇಕು ಅದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪ್ರಥಮವಾಗಿ ಅಭ್ಯಂಗ ಸ್ನಾನ. ಯುಗಾದಿ ಪಾಡ್ಯದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮೊದಲು ಅಭ್ಯಂಗ ಸ್ನಾನವನ್ನ ಮಾಡಬೇಕು. ಅಭ್ಯಂಗ ಸ್ನಾನವನ್ನ ಮಾಡುವಾಗ ದೇಶಕಾಲ ಕಥನವನ್ನ ಮಾಡಬೇಕು. ದೇಶಕಾಲ ಕಥನದಿಂದ ಅಹಂ ಕಡಿಮೆಯಾಗಲು ಸಹಾಯಕ ಆಗ್ತದೆ. ನಂತರ ತೋರಣವನ್ನ ಕಟ್ಟುವುದು. ಸ್ನಾನದ ಬಳಿಕ ಮಾವಿನ ಎಲೆಯ ತೋರಣವನ್ನ ತಯಾರಿಸಿ ಕೆಂಪು ಹೂಗಳೊಂದಿಗೆ ಎಲ್ಲ ಬಾಗಿಲುಗಳಿಗೆ ಕಟ್ಟಬೇಕು. ಯಾಕೆಂತೇಳಿದ್ರೆ ಕೆಂಪು ಬಣ್ಣ ಶುಭ ಸೂಚಕ ಆಗಿದೆ. ಸಾತ್ವಿಕ ತೋರಣದಿಂದ ಚೈತನ್ಯ ಪ್ರಕ್ಷೇಪಿತವಾಗಿ ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತದೆ. ಇನ್ನು ಆ ದಿನ ಯಾವ ದೇವರಿಗೆ ಹಾಗೂ ಹೇಗೆ ಪೂಜೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ನಿತ್ಯ ಕರ್ಮ ದೇವರ ಪೂಜೆಯನ್ನ ಮಾಡಬೇಕು. ವರ್ಷದ ಪಾಡ್ಯದಂದು ಮಹಾಶಾಂತಿಯನ್ನ ಮಾಡಬೇಕು. ಶಾಂತಿಯ ಪ್ರಾರಂಭದಲ್ಲಿ ಬ್ರಹ್ಮದೇವನ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಬ್ರಹ್ಮದೇವನು ವಿಶ್ವವನ್ನ ಈ ದಿನವೇ ನಿರ್ಮಾಣವನ್ನು ಮಾಡಿದ್ದಾನೆ. ಪೂಜೆಯಲ್ಲಿ ಅವನಿಗೆ ದವನವನ್ನ ಅಂದರೆ ಸುವಾಸನೆಯ ಎಲೆಗಳನ್ನು ಅರ್ಪಣೆಯನ್ನು ಮಾಡಬೇಕು. ಅನಂತರ ಹೋಮ ಹವನ ಮತ್ತು ಬ್ರಾಹ್ಮಣ ಸಂತರ್ಪಣೆಯನ್ನ ಮಾಡಬೇಕು. ನಂತರ ಅನಂತ ರೂಪಗಳಲ್ಲಿ ಅವತರಿಸುವ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ನಮಸ್ತೆ ಬಹುರೂಪಾಯ ವಿಷ್ಣವೇ ನಮಃ ಎನ್ನುವ ಮಂತ್ರವನ್ನು ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಬೇಕು. ಅನಂತರ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ನೀಡಬೇಕು. ಸಾಧ್ಯವಾದರೆ ಇತಿಹಾಸ, ಪುರಾಣ ಮುಂತಾದ ಗ್ರಂಥಗಳನ್ನು ಬ್ರಾಹ್ಮಣರಿಗೆ ದಾನವೆಂದು ನೀಡಬೇಕು. ಈ ಶಾಂತಿಯನ್ನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶ ಆಗ್ತವೆ, ಸಂಕಟಗಳು ಬರುವುದಿಲ್ಲ, ಆಯುಷ್ಯ ವೃದ್ಧಿಯಾಗ್ತದೆ ಮತ್ತು ಧನಧಾನ್ಯಗಳ ಸಮೃದ್ಧಿ ಆಗ್ತದೆ. ಈ ದಿನ ಯಾವ ವಾರವಿರುತ್ತದೆಯೋ ಆ ವಾರದೇವತೆಯ ಪೂಜೆಯನ್ನು ಕೂಡ ಮಾಡಬೇಕು. ಇನ್ನು ಬ್ರಹ್ಮಧ್ವಜವನ್ನ ಏರಿಸುವ ಕೃತಿಯ ಬಗ್ಗೆ ನಾವೀಗ ನೋಡೋಣ. ಬಿದಿರಿನ ದೊಡ್ಡ ಕೋಲಿನ ತುದಿಗೆ ಹಸಿರು ಅಥವಾ ಹಳದಿ ಬಣ್ಣದ ಜರಿಯ ಕಣವನ್ನ ಕಟ್ಟುತ್ತಾರೆ. ಅದರ ಮೇಲೆ ಬೇವಿನ ಚಿಗುರೆಲೆ, ಮಾವಿನ ಎಲೆ ಮತ್ತು ಸಕ್ಕರೆಯ ಗಂಟು, ಕೆಂಪು ಹೂಗಳ ಹಾರವನ್ನು ಕಟ್ಟಿ ಮೇಲೆ ಬೆಳ್ಳಿಯ ಅಥವಾ ತಾಮ್ರದ ಕಲಶದಿಂದ ಶೃಂಗರಿಸಿ ಧ್ವಜವನ್ನ ನಿಲ್ಲಿಸುತ್ತಾರೆ. ಅದರ ಮುಂದೆ ಸುಂದರವಾದಂಥ ರಂಗೋಲಿಯನ್ನು ಹಾಕ್ತಾರೆ. ಇದಕ್ಕೆ ಬ್ರಹ್ಮಧ್ವಜಾಯ ನಮಃ ಎಂದು ಹೇಳಿ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಸೂರ್ಯಾಸ್ತದ ಸಮಯದಲ್ಲಿ ಬೆಲ್ಲದ ನೈವೇದ್ಯವನ್ನ ತೋರಿಸಿ ಧ್ವಜವನ್ನ ಕೆಳಗಿಳಿಸುತ್ತಾರೆ. ಎರಡನೇ ದಿನದಿಂದ ಈ ಕಲಶವನ್ನು ನೀರು ಕುಡಿಯಲು ಉಪಯೋಗವನ್ನು ಮಾಡಬೇಕು. ಬಂಧುಗಳೇ, ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬ್ರಹ್ಮಧ್ವಜಕ್ಕೆ ಬಿದಿರಿನ ಕೋಲನ್ನು ಉಪಯೋಗವನ್ನು ಮಾಡ್ತಾರೆ. ಅದರ ಹಿನ್ನೆಲೆ ಏನು ಅದನ್ನೀಗ ನಾವೀಗ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಬಿದಿರಿನ ಕೋಲು ಸುಷುಮ್ನಾ ನಾಡಿಯ ಪ್ರತೀಕವಾಗಿದ್ದು ಅದು ದೇಹದೆಲ್ಲೆಡೆ ಚೈತನ್ಯ ಶಕ್ತಿಯ ಕಾರ್ಯವನ್ನು ಮಾಡ್ತದೆ. ಅದನ್ನ ಕಾರ್ಯಕ್ಕಾಗಿ ಜಾಗೃತಗೊಳಿಸಲು ಈ ಪೂಜೆಯನ್ನ ಮಾಡಲಾಗ್ತದೆ. ಆ ಶಕ್ತಿಯನ್ನ ಸಿಂಗರಿಸಲು ಕೋಲಿಗೆ ವಸ್ತ್ರವನ್ನ ತೊಡಿಸಲಾಗ್ತದೆ. ಭಾಗವತದಲ್ಲಿ ಅಧ್ಯಾಯ 5ರಲ್ಲಿ ದುಂದುಕಾರಿ ಮತ್ತು ಗೋಕರ್ಣ ಇವರ ಕಥೆ ಇದೆ. ಇವರಿಬ್ಬರು ಸಹೋದರರಾಗಿರುತ್ತಾರೆ.
ದುಂದುಕಾರಿಯು ಕೆಟ್ಟ ವೃತ್ತಿಯವನಾಗಿರುತ್ತಾನೆ. ಕೆಟ್ಟ ಸಂಗತಿಯಿಂದಾಗಿ ಅವನಿಗೆ ಪಾಪ ತಗುಲ್ತದೆ. ಮೃತ್ಯುವಿನ ನಂತರ ಅವನು ಭಯಂಕರ ಯೋನಿಯಲ್ಲಿ ಹೋಗ್ತಾನೆ. ಗೋಕರ್ಣನು ಸಾಧನೆಯನ್ನು ಮಾಡಲು ವನಕ್ಕೆ ಹೋಗಿರುತ್ತಾನೆ. ಅವನು ಹಿಂದಿರುಗಿ ಬರುತ್ತಾನೆ. ಆಗ ಮರಣ ಹೊಂದಿದ ದುಂದುಕಾರಿಯು ವಿವಿಧ ರೂಪಗಳನ್ನು ಧರಿಸಿ ಗೋಕರ್ಣನ ಬಳಿ ತನ್ನನ್ನು ಉದ್ಧರಿಸುವಂತೆ ವಿನಂತಿಸಿಕೊಳ್ತಾನೆ. ಗೋಕರ್ಣನು ಅವನಿಗಾಗಿ ಭಾಗವತದ ಕಥೆಯನ್ನು ಹೇಳಲು ಆರಂಭವನ್ನು ಮಾಡ್ತಾನೆ. ಕಥೆಯನ್ನು ಕೇಳಲು ಅವನು ವಾಯುರೂಪವಾಗಿ ಅಲ್ಲಿರುವಂಥ ಬಿದಿರಿನ ಮರದ ಕೆಳಗಿನ ಗೆಣ್ಣೆಯಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಗೋಕರ್ಣನ ಒಂದೊಂದು ಅಧ್ಯಾಯ ಪೂರ್ಣವಾಗ್ತಾ ಹೋದಂತೆ ಬಿದಿರಿನ ಗಿಡದ ಒಂದೊಂದು ಕಾಂಡವು ಭಂಗವಾಗುತ್ತಾ ಹೋಗ್ತದೆ. ಈ ರೀತಿ 7 ದಿನಗಳ ಭಾಗವತ ಪಾರಾಯಣದಿಂದ ದುಂದುಕಾರಿಯ ಎಲ್ಲ ಭೋಗಗಳು ನಾಶವಾಗ್ತವೆ. ಈ ಕಥೆಯಿಂದ ಬಿದಿರಿನ ಮಹಾತ್ಮೆಯು ನಮ್ಮ ಗಮನಕ್ಕೆ ಬರ್ತದೆ. ಜೀವದ ಉದ್ಧಾರಕ್ಕಾಗಿ ಸುಷುಮ್ನ ನಾಡಿಯು ಶುದ್ಧವಾಗಿರುವುದು ಅವಶ್ಯಕವಾಗಿದೆ. ಆದ್ದರಿಂದ ಆ ಜೀವವು ಶುದ್ಧವಾಗ್ತದೆ. ಈ ಸಾಮರ್ಥ್ಯ ಮತ್ತು ಈ ಗೂಢ ಜ್ಞಾನವು ಭಾಗವತದಲ್ಲಿನ ಕಥೆಯಿಂದ ನಮ್ಮ ಗಮನಕ್ಕೆ ಬರ್ತದೆ. ಬ್ರಹ್ಮಧ್ವಜದ ಮೇಲೆ ಇಡುವುದಕ್ಕಾಗಿ ತಾಮ್ರದ ಕಲಶವನ್ನು ಉಪಯೋಗವನ್ನು ಮಾಡ್ತಾರೆ. ಅದರ ಮಹತ್ವವನ್ನು ನಾವೀಗ ನೋಡೋಣ. ಸದ್ಯ ಕೆಲವು ಜನರು ಸ್ಟೀಲಿನ ಅಥವಾ ತಾಮ್ರದ ಲೋಟ ಅಥವಾ ಮಡಿಕೆಯ ಆಕಾರದಂಥ ಪಾತ್ರೆಗಳನ್ನು ಬ್ರಹ್ಮಧ್ವಜದ ಮೇಲಿಡುವುದು ಕಂಡುಬರ್ತದೆ. ತಾಮ್ರದ ಕಲಶವನ್ನು ಬ್ರಹ್ಮಧ್ವಜದ ಮೇಲೆ ಮಗುಚಿ ಹಾಕಬೇಕು ಎಂದು ಧರ್ಮಶಾಸ್ತ್ರವು ಏಕೆ ಹೇಳ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಅದರ ಹಿಂದಿರುವ ಆಧ್ಯಾತ್ಮಿಕ ಶಾಸ್ತ್ರದ ವಿವೇಚನೆಯನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ಇದರಿಂದ ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆ ಹಾಗೂ ಪ್ರತಿಯೊಂದು ಕೃತಿಯನ್ನು ಧರ್ಮಶಾಸ್ತ್ರಕ್ಕನುಸಾರ ಏಕೆ ಮಾಡಬೇಕು ಎಂಬುದು ನಮ್ಮ ಗಮನಕ್ಕೆ ಬರಬಹುದು. ಬ್ರಹ್ಮಧ್ವಜದ ಮೇಲಿನ ಕಲಶವನ್ನು ಏಕೆ ಮಗುಚಿಡುತ್ತಾರೆ? ಕಲಶದ ಮುಖವನ್ನು ಭೂಮಿಯ ಕಡೆಗೆ ಇಡುವುದರಿಂದ ತಾಮ್ರದ ಕಲಶದ ಟೊಳ್ಳಿನಿಂದ ಪ್ರಕ್ಷೇಪಿತಗೊಳ್ಳುವ ಲಹರಿಗಳಿಂದಾಗಿ ಕಲಶದಲ್ಲಿರುವಂಥ ಬೇವಿನ ಎಲೆ ಮತ್ತು ರೇಷ್ಮೆ ವಸ್ತ್ರಗಳು ಸಾತ್ವಿಕ ಲಹರಿಗಳಿಂದ ಭರಿತಗೊಳ್ತವೆ. ಭೂಮಿಯ ಆಕರ್ಷಣ ಶಕ್ತಿಯಿಂದಾಗಿ ಈ ಪರಿವರ್ತನೆಯಾದ ಸಗುಣ ಶಕ್ತಿಯ ಪ್ರವಾಹವು ಭೂಮಿಯ ದಿಶೆಯತ್ತ ಅಂದರೆ ಭೂಮಿಯ ದಿಕ್ಕಿನತ್ತ ಸಂಕ್ರಮಿತಗೊಳ್ಳಲು ಮತ್ತು ಅದರಿಂದ ಭೂಮಿಯ ಮೇಲೆ ಸೂಕ್ಷ್ಮ ಆಚ್ಛಾದನೆಯಾಗಲು ಸಹಾಯ ಆಗ್ತದೆ. ಕಲಶವನ್ನು ಮಗುಚಿಡದೆ ನೆಟ್ಟಗೆ ಇಟ್ಟರೆ ಸಂಪೂರ್ಣವಾಗಿ ಊರ್ಧ್ವ ದಿಕ್ಕಿನತ್ತ ಲಹರಿಗಳು ಪ್ರಕ್ಷೇಪಿತಗೊಳ್ಳುವುದರಿಂದ ಭೂಮಿಯ ಸಮೀಪದಲ್ಲಿನ ಕನಿಷ್ಠ ಹಾಗೂ ಮಧ್ಯಮ ಸ್ತರದ ಶುದ್ಧೀಕರಣವಾಗುವುದರಿಂದ ವಾಯುಮಂಡಲದಲ್ಲಿನ ಕೇವಲ ನಿರ್ದಿಷ್ಟ ಊರ್ಧ್ವ ಪಟ್ಟಿಯ ಶುದ್ಧೀಕರಣವಾಗಲು ಸಹಾಯ ಆಗ್ತದೆ. ತದ್ವಿರುದ್ಧ ತಾಮ್ರದ ಕಲಶದ ಮುಖವನ್ನು ಭೂಮಿಯ ಕಡೆಗೆ ಮಗುಚಿಟ್ಟರೆ ಅದರಿಂದ ಭೂಮಿಯ ಸಮೀಪದ ಮತ್ತು ಮಧ್ಯಮ ಪಟ್ಟಿಯ ವಾಯುಮಂಡಲಕ್ಕೆ ಅದರ ಜೊತೆಗೆ ಊರ್ಧ್ವ ಮಂಡಲಕ್ಕೆ ಈ ಲಹರಿಗಳ ಲಾಭವಾಗಲು ಸಹಾಯ ಆಗ್ತದೆ. ಬ್ರಹ್ಮಧ್ವಜದ ಮೇಲಿರುವಂಥ ತಾಮ್ರದ ಕಲಶಕ್ಕೆ ಬ್ರಹ್ಮಾಂಡದಲ್ಲಿನ ಉಚ್ಚ ತತ್ವಗಳಿಗೆ ಸಂಬಂಧಪಟ್ಟಿರುವ ಸಾತ್ವಿಕ ಲಹರಿಗಳನ್ನು ಗ್ರಹಿಸುವ ಮತ್ತು ಪ್ರಕ್ಷೇಪಿಸುವ ಕ್ಷಮತೆ ಹೆಚ್ಚಿರುವುದರಿಂದ ಈ ಕಲಶದಿಂದ ಪ್ರಕ್ಷೇಪಿತಗೊಳ್ಳುವ ಸಾತ್ವಿಕ ಲಹರಿಗಳಿಂದಾಗಿ ಕಹಿಬೇವಿನ ಎಲೆಗಳಲ್ಲಿನ ಬಣ್ಣದ ಕಣಗಳು ಕಾರ್ಯನಿರತವಾಗಲು ಸಹಾಯಕ ಆಗ್ತದೆ. ಈ ಎಲೆಗಳ ಬಣ್ಣದ ಕಣಗಳ ಮೂಲಕ ರಜೋಗುಣವಿರುವಂಥ ಶಿವ ಮತ್ತು ಶಕ್ತಿ ಲಹರಿಗಳು ವಾಯುಮಂಡಲದಲ್ಲಿ ಪರಿಣಾಮಕಾರಿಯಾಗಿ ಪ್ರಕ್ಷೇಪಣೆಯಾಗಲು ಆರಂಭ ಆಗ್ತದೆ. ತಾಮ್ರದ ಕಲಶದಿಂದ ಸಂಕ್ರಮಿತವಾಗುವ ನಿರ್ಗುಣ ಲಹರಿಗಳಿಂದಾಗಿ ಕಹಿಬೇವಿನ ಎಲೆ ಮತ್ತು ರೇಷ್ಮೆ ವಸ್ತ್ರ ಇವುಗಳಿಂದ ಪರಿಣಾಮಕಾರಿಯಾಗಿ ಗ್ರಹಣ ಮತ್ತು ಪ್ರಕ್ಷೇಪಣೆಯಾಗುವುದು. ತಾಮ್ರದ ಕಲಶದಿಂದ ಸಂಕ್ರಮಿತವಾಗುವ ನಿರ್ಗುಣ ಕಾರ್ಯನಿರತ ಲಹರಿಗಳು ಕಹಿಬೇವಿನ ಎಲೆಗಳ ಮಟ್ಟಕ್ಕೆ ಸಗುಣ ಲಹರಿಗಳಾಗಿ ಪರಿವರ್ತನೆಯಾಗ್ತದೆ. ಅನಂತರ ಈ ಲಹರಿಗಳು ರೇಷ್ಮೆ ವಸ್ತ್ರದ ಮೂಲಕ ಪರಿಣಾಮಕಾರಿಯ ಆಕರ್ಷಣೆಯಾಗಿ ಅವುಗಳು ಅವಶ್ಯಕತೆಯಂತೆ ಅದೋ ದಿಕ್ಕಿನಲ್ಲಿ ಪ್ರಕ್ಷೇಪಿತಗೊಳ್ಳುತ್ತವೆ. ಕಹಿಬೇವಿನ ಎಲೆ, ಕಲಶ ಮತ್ತು ರೇಷ್ಮೆ ವಸ್ತ್ರ ಈ ಮೂರರಿಂದ ನಿರ್ಮಾಣವಾಗುವ ಲಹರಿಗಳಿಂದ ವಾಯುಮಂಡಲವು ಶುದ್ಧ ಆಗ್ತದೆ. ಕಹಿಬೇವಿನ ಎಲೆಗಳಿಂದ ಪ್ರಕ್ಷೇಪಿತವಾಗುವ ಶಿವಶಕ್ತಿಗಳಿಗೆ ಸಂಬಂಧಪಟ್ಟಂತ ಕಾರ್ಯನಿರತ ರಜೋಗುಣಿ ಲಹರಿಗಳಿಂದಾಗಿ ಅಷ್ಟದಿಕ್ಕುಗಳ ವಾಯುಮಂಡಲ ಮತ್ತು ತಾಮ್ರದ ಕಲಶದಿಂದ ಪ್ರಕ್ಷೇಪಿತವಾಗುವ ಲಹರಿಗಳಿಂದಾಗಿ ಊರ್ಧ್ವ ದಿಕ್ಕಿನ ವಾಯುಮಂಡಲ
ಮತ್ತು ರೇಷ್ಮೆ ವಸ್ತ್ರದಿಂದ ಪ್ರಕ್ಷೇಪಿತವಾಗುವ ಲಹರಿಗಳಿಂದ ಅದೋ ದಿಕ್ಕಿನ ವಾಯುಮಂಡಲ ಶುದ್ಧ ಮತ್ತು ಚೈತನ್ಯಮಯವಾಗಲು ಸಹಾಯ ಆಗ್ತದೆ. ಕಲಶದ ಮೇಲೆ ಸ್ವಸ್ತಿಕವನ್ನ ಏಕೆ ಬಿಡಿಸಬೇಕು? ಸ್ವಸ್ತಿಕ ಇದು ಶುಭ ಚಿಹ್ನೆಯಾಗಿದೆ. ಸ್ವಸ್ತಿಕದಿಂದ ಸಾತ್ವಿಕ ಸ್ಪಂದನಗಳು ಹೊರಬೀಳುತ್ತವೆ ಮತ್ತು ಅದರಲ್ಲಿನ ಚೈತನ್ಯದಿಂದಾಗಿ ವಾತಾವರಣದಲ್ಲಿನ ಕಪ್ಪು ಆವರಣವು ದೂರವಾಗಲು ಸಹಾಯ ಆಗ್ತದೆ. ಆದ್ದರಿಂದ ಕಲಶದ ಮೇಲೆ ಕುಂಕುಮದಿಂದ ಸ್ವಸ್ತಿಕವನ್ನ ಬಿಡಿಸಬೇಕು. ಈ ಬ್ರಹ್ಮಧ್ವಜವನ್ನು ನಿಲ್ಲಿಸುವ ಪದ್ಧತಿಯನ್ನು ಕೂಡ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರ ಬಗ್ಗೆ ನಾವೀಗ ನೋಡೋಣ. ಬ್ರಹ್ಮಧ್ವಜದ ಸ್ಥಾನ. ಬ್ರಹ್ಮಧ್ವಜವನ್ನು ಬಾಗಿಲ ಹೊರಗೆ ಅಂದರೆ ಹೊಸ್ತಿಲಿನ ಹತ್ತಿರ ಬಲಗಡೆಯಲ್ಲಿ ನಿಲ್ಲಿಸಬೇಕು. ಬ್ರಹ್ಮಧ್ವಜವನ್ನು ನಿಲ್ಲಿಸುವಾಗ ಎಲ್ಲಕ್ಕಿಂತ ಮೊದಲು ಸೆಗಣಿಯಿಂದ ನೆಲವನ್ನು ಸಾರಿಸಿ ಅಂಗಳವನ್ನು ರಂಗೋಲಿಯಿಂದ ಸುಶೋಭಿತಗೊಳಿಸಬೇಕು. ಬ್ರಹ್ಮಧ್ವಜವನ್ನು ನಿಲ್ಲಿಸುವ ಜಾಗದಲ್ಲಿ ರಂಗೋಲಿಯಿಂದ ಸ್ವಸ್ತಿಕವನ್ನು ಬಿಡಿಸಿ ಅದರ ಮಧ್ಯ ಬಿಂದುವಿನಲ್ಲಿ ಅರಶಿಣ ಮತ್ತು ಕುಂಕುಮವನ್ನು ಹಾಕಬೇಕು. ಬ್ರಹ್ಮಧ್ವಜವನ್ನು ನಿಲ್ಲಿಸುವಾಗ ಬ್ರಹ್ಮಾಂಡದಲ್ಲಿನ ಶಿವಶಕ್ತಿಯ ಲಹರಿಗಳ ಆವಾಹನ ಮಾಡಿ ಅವುಗಳನ್ನು ಸ್ವಸ್ತಿಕದ ಮೇಲೆ ಸ್ಥಾಪಿಸಬೇಕು. ಇದರಿಂದ ಬ್ರಹ್ಮಧ್ವಜದ ತುದಿಯಲ್ಲಿ ಇರುವಂಥ ಎಲ್ಲ ಘಟಕಗಳಿಗೆ ದೇವತ್ವವು ಪ್ರಾಪ್ತ ಆಗ್ತದೆ. ಬ್ರಹ್ಮಧ್ವಜವನ್ನು ನೆಲದ ಮೇಲೆ ಹೊಸ್ತಿಲಿನ ಹತ್ತಿರ ಆದರೆ ಸ್ವಲ್ಪ ಬಾಗಿದ ಸ್ಥಿತಿಯಲ್ಲಿ ನಿಲ್ಲಿಸಬೇಕು. ಧ್ವಜದ ಪೂಜೆಯನ್ನ ಮಾಡುತ್ತಿರುವಾಗ ಮಾಡಬೇಕಾದಂಥ ಪ್ರಾರ್ಥನೆ: ಹೇ ಬ್ರಹ್ಮದೇವ, ಹೇ ವಿಷ್ಣು, ಈ ಧ್ವಜದ ಮಾಧ್ಯಮದಿಂದ ವಾತಾವರಣದಲ್ಲಿ ವಿದ್ಯಮಾನವಾಗಿರುವಂಥ ಪ್ರಜಾಪತಿ, ಸೂರ್ಯ ಮತ್ತು ಸಾತ್ವಿಕ ಲಹರಿಗಳನ್ನು ನಾವು ಗ್ರಹಿಸುವಂತಾಗಲಿ. ಅದರಲ್ಲಿ ಸಿಗುವಂಥ ಶಕ್ತಿಯ ಚೈತನ್ಯವು ಸತತವಾಗಿರಲಿ. ನನಗೆ ಪ್ರಾಪ್ತವಾದ ಶಕ್ತಿಯು ಸಾಧನೆಗೆ ಉಪಯೋಗಿಸಲ್ಪಡಲಿ. ಇದೇ ನಿಮ್ಮ ಚರಣಕಮಲಗಳಲ್ಲಿ ಪ್ರಾರ್ಥನೆ. ಧ್ವಜವನ್ನು ಕೆಳಗಿಳಿಸುವಾಗ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅದನ್ನು ನೋಡೋಣ. ಹೇ ಬ್ರಹ್ಮದೇವ, ಹೇ ವಿಷ್ಣು ಎಂದು ದಿನವಿಡೀ ಈ ಧ್ವಜದಲ್ಲಿ ಸಂಗ್ರಹವಾದ ಶಕ್ತಿಯು ನನಗೆ ಸಿಗಲಿ. ಆ ಶಕ್ತಿಯು ರಾಷ್ಟ್ರ ಮತ್ತು ಧರ್ಮ ಕಾರ್ಯಕ್ಕೆ ಉಪಯೋಗವಾಗಲಿ. ಇದೇ ನಿಮ್ಮ ಚರಣಕಮಲಗಳಲ್ಲಿ ಪ್ರಾರ್ಥನೆ. ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣ ಅಂದ್ರೆ ಏನು, ಅದರ ಮಹತ್ವ ಏನು, ಅದರ ಬಗ್ಗೆ ನಾವೀಗ ನೋಡೋಣ. ಜ್ಯೋತಿಷಿಯ ಪೂಜೆಯನ್ನು ಮಾಡಿ ಅವರಿಂದ ಅಥವಾ ಉಪಾಧ್ಯಾಯರಿಂದ ಹೊಸ ವರ್ಷದ ಪಂಚಾಂಗವನ್ನು ಅಂದರೆ ವರ್ಷಫಲದ ಶ್ರವಣವನ್ನು ಮಾಡಬೇಕು. ಈ ವರ್ಷಫಲದ ಶ್ರವಣದ ಫಲವನ್ನು ಯಾವ ರೀತಿ ಹೇಳಲಾಗಿದೆ ಅಂತ ಹೇಳಿದ್ರೆ, ತಿಥಿಯ ಶ್ರವಣದಿಂದ ಲಕ್ಷ್ಮಿಯು ಲಭಿಸುತ್ತಾಳೆ. ವಾರದ ಶ್ರವಣದಿಂದ ಆಯುಷ್ಯವು ವೃದ್ಧಿಯಾಗ್ತದೆ. ನಕ್ಷತ್ರ ಶ್ರವಣದಿಂದ ಪಾಪನಾಶ ಆಗ್ತದೆ. ಯೋಗ ಶ್ರವಣದಿಂದ ರೋಗಗಳ ನಿವಾರಣೆ ಆಗ್ತದೆ. ಕರ್ಣ ಶ್ರವಣದಿಂದ ಇಚ್ಛಿತ ಕಾರ್ಯವು ಸಾಧ್ಯ ಆಗ್ತದೆ. ಇವು ಪಂಚಾಂಗ ಶ್ರವಣದ ಉತ್ತಮ ಫಲಗಳಾಗಿವೆ. ಇದರ ನಿತ್ಯ ಶ್ರವಣದಿಂದ ಗಂಗಾ ಸ್ನಾನದ ಫಲವೂ ಕೂಡ ನಮಗೆ ಲಭಿಸ್ತದೆ. ಇನ್ನು ಬೇವಿನ ಪ್ರಸಾದ. ಪಂಚಾಂಗ ಶ್ರವಣದ ನಂತರ ಕಹಿ ಬೇವಿನ ಪ್ರಸಾದವನ್ನು ಹಂಚಬೇಕು. ಈ ಪ್ರಸಾದವನ್ನು ಬೇವಿನ ಚಿಗುರೆಲೆ ಮತ್ತು ಬೇವಿನ ಹೂ, ನೆನೆಸಿದ ಕಡಲೆಕಾಳು ಅಥವಾ ಬೇಳೆ, ಜೀರಿಗೆ, ಜೇನು ಮತ್ತು ಸ್ವಲ್ಪ ಇಂಗು ಇವೆಲ್ಲವುಗಳನ್ನು ಬೆರೆಸಿ ತಯಾರು ಮಾಡ್ತಾರೆ. ಯುಗಾದಿಯ ಶುಭ ದಿನದಂದು ಭೂಮಿಯನ್ನು ಉಳಬೇಕು. ಅದರ ಮಾಹಿತಿಯನ್ನು ಕೂಡ ನಾವೀಗ ಪಡೆದುಕೊಳ್ಳೋಣ. ಭೂಮಿಯನ್ನು ಉಳುವಾಗ ಕೆಳಗಿನ ಮಣ್ಣು ಮೇಲೆ ಬರ್ತದೆ. ಮಣ್ಣಿನ ಸೂಕ್ಷ್ಮ ಕಣಗಳ ಮೇಲೆ ಪ್ರಜಾಪತಿ ಲಹರಿಗಳ ಸಂಸ್ಕಾರವಾಗಿ ಬೀಜ ಮೊಳಕೆಯೊಡೆಯುವ ಭೂಮಿಯ ಸಾಮರ್ಥ್ಯವು ಅನೇಕ ಪಟ್ಟು ಹೆಚ್ಚಾಗ್ತದೆ. ಭೂಮಿಗೆ ಉಪಯೋಗಿಸಲ್ಪಡುವ ಸಲಕರಣೆ ಮತ್ತು ಎತ್ತುಗಳ ಮೇಲೆ ಪ್ರಜಾಪತಿ ಲಹರಿಗಳನ್ನು ಉತ್ಪನ್ನ ಮಾಡುವ ಮಂತ್ರಸಹಿತ ಅಕ್ಷತೆಗಳನ್ನು ಹಾಕಬೇಕು. ಹೊಲದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಬಟ್ಟೆಗಳನ್ನು ಕೊಡಬೇಕು. ಈ ದಿನ ಹೊಲದಲ್ಲಿ ಕೆಲಸ ಮಾಡುವ ಜನರ ಮತ್ತು ಎತ್ತುಗಳ ಭೋಜನದಲ್ಲಿ ಕುಂಬಳಕಾಯಿ, ಹೆಸರುಬೇಳೆ, ಅಕ್ಕಿ ಹೂರಣ ಮುಂತಾದ ಪದಾರ್ಥಗಳಿರಬೇಕು. ಇನ್ನು ಆ ದಿನ ಮಾಡುವ ದಾನದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಯಾಚಕರಿಗೆ ಅನೇಕ ವಿಧದ ದಾನವನ್ನು ಕೊಡಬೇಕು. ಉದಾಹರಣೆಗೆ ಹೇಳುವುದಾದರೆ
ಅರವಟ್ಟಿಗೆಯನ್ನು ನಿರ್ಮಿಸಿ ನೀರಿನ ದಾನವನ್ನು ಮಾಡಬೇಕು. ಇದರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ. ಈ ದಿನ ಅನೇಕ ವಿಧದ ಮಂಗಲ ಹಾಡುಗಳನ್ನು ಮತ್ತು ಪುಣ್ಯ ಪುರುಷರ ಕಥೆಗಳನ್ನು ಕೇಳುತ್ತಾ ಆನಂದದಿಂದ ಕಳೆಯಬೇಕು. ಈಗಿನ ಕಾಲದ ಹಬ್ಬವೆಂದರೆ ಮೋಜು ಮಜಾ ಮಾಡುವ ದಿನವೆಂಬ ಸಂಕಲ್ಪನೆ ಬರುವಂತಾಗಿದೆ. ಆದರೆ ಹಿಂದೂ ಧರ್ಮದ ಶಾಸ್ತ್ರೀಯ ಪದ್ಧತಿಯ ಹಬ್ಬವೆಂದರೆ ಹೆಚ್ಚೆಚ್ಚು ಚೈತನ್ಯ ಪಡೆಯುವ ದಿನ ಆಗಿರ್ತದೆ. ಆದುದರಿಂದ ಹಬ್ಬದಂದು ಸಾತ್ವಿಕ ಆಹಾರ, ಸಾತ್ವಿಕ ಬಟ್ಟೆ ಹಾಗೂ ಇತರ ಧಾರ್ಮಿಕ ಕೃತಿ ಇತ್ಯಾದಿಗಳನ್ನು ಮಾಡುವುದರೊಂದಿಗೆ ಸಾತ್ವಿಕವಾದ ಸುಖದಾಯಕ ಕೃತಿಗಳನ್ನು ಮಾಡಲು ಶಾಸ್ತ್ರವು ಹೇಳಿದೆ. ಈ ರೀತಿ ಯುಗಾದಿಯನ್ನು ಆಚರಿಸುವುದರಿಂದ ಆರೋಗ್ಯ, ಕೃಷಿ ಮುಂತಾದವುಗಳಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣಬಹುದು. ಕೊರೋನಾ ಮಹಾಮಾರಿಯಂತ ಈ ಸಂಕಟ ಕಾಲದಲ್ಲಿ ಯುಗಾದಿಯ ಪೂಜೆಗೆ ಅವಶ್ಯಕ ಸಾಹಿತ್ಯ ಸಿಗದಿದ್ದರೆ ಏನು ಮಾಡಬಹುದು? ಬಿದಿರಿನ ಕೋಲು ಹೊಸದಾಗಿ ಸಿಗದೆ ಹೋದಲ್ಲಿ ಹಳೆಯ ಕೋಲನ್ನು ಸ್ವಚ್ಛ ಮಾಡಿ ಬಳಸಬಹುದು. ಅದು ಇರದಿದ್ದರೆ ಯಾವುದೇ ಕೋಲನ್ನು ಗೋಮೂತ್ರ ಮತ್ತು ವಿಭೂತಿ ಮಿಶ್ರಿತ ನೀರಿನಿಂದ ಸ್ವಚ್ಛಗೊಳಿಸಿ ಉಪಯೋಗವನ್ನು ಮಾಡಬಹುದು. ತೋರಣ ಕಟ್ಟಲು ಮಾವಿನ ಎಲೆ, ಬೇವಿನ ಎಲೆ ಸಿಗದೆ ಹೋದಲ್ಲಿ ಉಪಯೋಗಿಸದೆ ಇದ್ದರೂ ಕೂಡ ಆಗಬಹುದು. ಅಕ್ಷತೆಯಲ್ಲಿ ಎಲ್ಲ ರೀತಿಯ ಸ್ಪಂದನಗಳನ್ನು ಆಕರ್ಷಣೆ ಮಾಡುವ ಕ್ಷಮತೆ ಇದೆ. ಹಾಗಾಗಿ ವೀಳ್ಯದ ಎಲೆ, ಅಡಿಕೆ, ಫಲಪುಷ್ಪಗಳು ಸಿಗದಿದ್ದಲ್ಲಿ ಅಕ್ಷತೆಯನ್ನು ಅರ್ಪಣೆಯನ್ನು ಮಾಡಿ. ಪ್ರಸಾದವನ್ನು ತಯಾರು ಮಾಡಲು ಬೇವಿನ ಎಲೆ ಸಿಗದೇ ಇದ್ದಲ್ಲಿ ಸಿಹಿ ಪದಾರ್ಥದ ನೈವೇದ್ಯವನ್ನ ಮಾಡಿ. ಅದು ಇರದಿದ್ದರೆ ಬೆಲ್ಲ ಸಕ್ಕರೆಯ ನೈವೇದ್ಯವನ್ನ ಅವಶ್ಯವಾಗಿ ಮಾಡಬಹುದು. ಬಂಧುಗಳೇ, ಕೊನೆಯದಾಗಿ ಈ ವರ್ಷದ ಆರಂಭದಲ್ಲಿ ನಾವೆಲ್ಲರೂ ಯಾವ ಪ್ರತಿಜ್ಞೆಯನ್ನು ಮಾಡುವುದು ಅಪೇಕ್ಷಿತ ಇದೆ, ಇದರ ಬಗ್ಗೆ ನೋಡೋಣ. ನಾವೆಲ್ಲರೂ ಪೃಥ್ವಿಯ ಮೇಲೆ ಎಲ್ಲೆಡೆ ಹಿಂದೂ ಧರ್ಮವನ್ನ ಪ್ರಸ್ತಾಪಿತಗೊಳಿಸಿ ಅಖಿಲ ಮನುಕುಲಕ್ಕೆ ಸುಸಂಸ್ಕೃತ ಮತ್ತು ಸುಖ ಸಮೃದ್ಧಿಯುಕ್ತ ಜೀವನ ನೀಡಲು ನಿಶ್ಚಯವನ್ನು ಮಾಡೋಣ. ವ್ಯಷ್ಟಿ ಸಾಧನೆ ಎಂದರೆ ನಾಮಜಪ, ಧರ್ಮಾಚರಣೆಯನ್ನು ಮಾಡೋಣ. ಮತ್ತು ಸಮಷ್ಟಿ ಸಾಧನೆ ಎಂದರೆ ಹಿಂದೂ ರಾಷ್ಟ್ರ ಹಾಗೂ ಧರ್ಮ ರಕ್ಷಣೆಯನ್ನು ಮಾಡಿ ಹಿಂದೂ ಧರ್ಮದ ಪತಾಕೆಯನ್ನು ಇಡೀ ವಿಶ್ವದಲ್ಲಿ ಹಾರಿಸೋಣ. ಹೀಗೆ ನಾವು ಬ್ರಹ್ಮಧ್ವಜದ ಎದುರು ಪ್ರತಿಜ್ಞೆಯನ್ನ ಮಾಡಬೇಕು. ಬಂಧುಗಳೇ, ಈಗ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಹೇ ಭಗವಂತ, ನಿಮ್ಮ ಕೃಪೆಯಿಂದಲೇ ಈ ಸತ್ಸಂಗದಿಂದ ನಮಗೆ ಬಹಳಷ್ಟು ಕಲಿಯಲು ಸಿಕ್ಕಿತು. ಆದ್ದರಿಂದ ನಾವು ನಿಮ್ಮ ಚರಣಗಳಲ್ಲಿ ಕೃತಜ್ಞರಾಗಿದ್ದೇವೆ. ಇಂದು ಈ ಸತ್ಸಂಗದಲ್ಲಿ ಹೇಳಿದಂತೆ ಈ ವರ್ಷದ ಯುಗಾದಿಯನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿ ಆ ಬ್ರಹ್ಮದೇವನ ಕೃಪೆಯನ್ನ ಪಡೆಯುವಂತಾಗಲಿ ಮತ್ತು ಈ ವರ್ಷಾರಂಭವು ಆನಂದದಿಂದ ಆಗಲಿ. ಇದೇ ನಿಮ್ಮ ಚರಣಗಳಲ್ಲಿ ಪ್ರಾರ್ಥನೆ. ಈ ರೀತಿ ಹಬ್ಬ ಹರಿದಿನಗಳ ಧರ್ಮಶಾಸ್ತ್ರವನ್ನು ಅರಿಯಲು ಸನಾತನ ಸಂಸ್ಥೆ ನಿರ್ಮಿತ ಹಬ್ಬಗಳನ್ನು ಆಚರಿಸುವ ಯೋಗ್ಯ ಪದ್ಧತಿ ಮತ್ತು ಶಾಸ್ತ್ರ, ಧಾರ್ಮಿಕ ಉತ್ಸವ ಮತ್ತು ವ್ರತಗಳ ಹಿಂದಿನ ಶಾಸ್ತ್ರ ಅವಶ್ಯವಾಗಿ ಓದಿ. ಗ್ರಂಥವನ್ನು ಖರೀದಿಸಲು ಭೇಟಿ ನೀಡಿ sanatana.shop.com ಅಥವಾ 9342599299 ಈ ಸಂಪರ್ಕ ಕ್ರಮಾಂಕಕ್ಕೆ ಕರೆಯನ್ನ ಮಾಡಿ ತಮ್ಮ ಬೇಡಿಕೆಯನ್ನ ಅವಶ್ಯವಾಗಿ ನೀಡಬಹುದು. ಆನ್ಲೈನ್ ಮೂಲಕ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು sanatan.org ಈ ಜಾಲತಾಣಕ್ಕೆ ಅವಶ್ಯವಾಗಿ ಭೇಟಿ ನೀಡಿ. ಎಲ್ಲರಿಗೂ ನಮಸ್ಕಾರ.